ಕ್ರೇಜಿ ಮೂವಿ ಕ್ರಿಯೇಷನ್ಸ್ ಪ್ರಸ್ತುತಪಡಿಸುವ ಪಚ್ಚನಾಡಿ ಮಣ್ಣದ ಕರಿಗಂಧದ ಸಿರಿಮುಡಿ ಸ್ವಾಮಿ ಕೊರಗಜ್ಜನ ಭಕ್ತಿ ಸುಗಿಪು ಪಚ್ಚನಾಡಿಯ ಕೊರಗಜ್ಜನ ಸನ್ನಿಧಾನದಲ್ಲಿ ಬಿಡುಗಡೆ ಸಮಾರಂಭ ನಡೆಯಿತು. ಕ್ರೇಜಿ ಮೂವಿ ಕ್ರಿಯೇಷನ್ಸ್ ಪ್ರಸ್ತುತಪಡಿಸುವ ಪಚ್ಚನಾಡಿ ಮಣ್ಣದ ಕರಿಗಂಧದ ಸಿರಿಮುಡಿ ಸ್ವಾಮಿ ಕೊರಗ ತನಿಯಜ್ಜನ ಭಕ್ತಿ ಸುಗಿಪು ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಿವಾಜಿನಗರ ಚಾಮುಂಡೇಶ್ವರಿ ದೇವಸ್ಥಾನದ ಅರ್ಚಕರಾದ ರಾಜಾರಾಮ್ ಭಟ್, ಪ್ರಸಾದ್ ಕುಲಾಲ್, ಸುರೇಶ್ ಸುವರ್ಣ, ಸುಭಾಷ್ ಎಂ, ಜಗದೀಶ್ ಶೆಟ್ಟಿ, ಶಿವಾಜಿ ಕುಲಾಲ್ ಹಾಗೂ ಕ್ಷೇತ್ರದ ಧರ್ಮದರ್ಶಿ ದಾಸಪ್ಪ ಸುವರ್ಣ ಉಪಸ್ಥಿತರಿದ್ದು ಕೊರಗಜ್ಜನ ಭಕ್ತಿಗೀತೆ ರಚನೆಗೆ ಸಹಕರಿಸಿದ ಎಲ್ಲರಿಗೂ ಶುಭ ಹಾರೈಸಿದ್ರು. ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಒಂದು ನಂಬಿಕೆಯನ್ನ ನಾವು ಕಲಿಯುಗದಲ್ಲಿ ಈ ಪರಶುರಾಮ ಸೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಶತಕೋಟಿ ಗುಣಂ ಗಾನಂ ಗಾನಾತ್ ಪರ ತರನ್ನಹಿ ಅಂತ ಶಾಸ್ತ್ರ ಹೇಳ್ತದೆ. ನಾವು ಶತಕೋಟಿ ಜಪವನ್ನ ಮಾಡಿದಂತಹ ಪುಣ್ಯದ ಫಲವನ್ನ ಕ್ರಮಬದ್ಧವಾಗಿ ಅದಕ್ಕೆ ಒಂದು ಲಯ ಯತಿ ರಾಗವನ್ನ ಸಂಯೋಜನೆ ಮಾಡಿ ಅದನ್ನ ಹಾಡಿದ್ರೆ ಅಷ್ಟು ಪುಣ್ಯದ ಫಲವನ್ನ ನಮಗೆ ಭಗವಂತ ಅನುಗ್ರಹಿಸ್ತಾನಂತೆ. ಹಾಗಿರುವಾಗ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀರಿ. ದಾಸಪ್ಪ ಇವರ ಕುಟುಂಬ ವರ್ಗಕ್ಕೆ ಆ ದೈವ ಕೊರಗಜ್ಜನ ಒಂದು ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿ ಬೆಳಗ್ಲಿ. ಸುಧಾಕರ್ ರಂಜನ್ ಕಾರ್ಯಕ್ರಮ ನಿರೂಪಿಸಿದ್ರು. ಹರಿಪ್ರಸಾದ್ ಪೂಜಾರಿ, ಪ್ರದೀಪ್ ಸುವರ್ಣ ಅವರು ಈ ಭಕ್ತಿಗೀತೆಯನ್ನ ನಿರ್ಮಿಸಿದ್ದು, ರಾಜೇಶ್ ಪಚ್ಚನಾಡಿ ಟೀಮ್ ಡೈರೆಕ್ಷನ್ ನೀಡಿದ್ದಾರೆ. ಇನ್ನು ಸಾಹಿತ್ಯವನ್ನ ಹರ್ಷಲ್ ಶೆಟ್ಟಿ ಕಲಮುಣ್ಕೂರು ರಚಿಸಿದ್ದು, ಪೂಜಾ ಸನಿಲ್ ಅವರ ಕಂಠಸಿರಿಯಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಛಾಯಾಗ್ರಹಣದಲ್ಲಿ ಸುಜಿತ್ ಶೆಟ್ಟಿ ಬಿಸಿ ರೋಡ್ ಕೈ ಚಳಕವಿದೆ. ದಯಾನಂದ್ ಪೂಜಾರಿ ಅವರ ಸಂಕಲನ ಈ ಭಕ್ತಿಗೀತೆಗಿದೆ. ಮಿಕ್ಸಿಂಗ್ ಮತ್ತು ಮಾಸ್ಟರಿಂಗ್ನಲ್ಲಿ ಸಮೀರ್ ಮುಡಿಪು, ಪಬ್ಲಿಸಿಟಿ ಡಿಸೈನ್ ಅನ್ನ ಪವನ್ ಆಚಾರ್ಯ ಬೋಳೂರು ನಿರ್ವಹಿಸಿದ್ದಾರೆ. ಒಟ್ಟಿನಲ್ಲಿ ಪಚ್ಚನಾಡಿ ಮಣ್ಣದ ಕರಿಗಂಧದ ಸಿರಿಮುಡಿ ಭಕ್ತಿ ಸುಗಿಪು ಅದ್ಭುತವಾಗಿ ಮೂಡಿಬಂದಿದ್ದು, ಈಗಾಗಲೇ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿದ್ದು ಅನೇಕರು ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.